ಮೂರ್ತಿ ಪೂರ ಏತು ಟೈಮ್ ಬೇಕಂದು ಕರೆಕ್ಟ್ ಎತ್ತನಲ್ಲಿ 25 ಒಂದು ತಿಂಗಳು ಮುಟ್ಟ ಒಂದು ತಿಂಗಳು ಬೋಡ ಹಾಂ ಹಾಂ ಫುಲ್ ಫಿನಿಶ್ ಹಾಂ ಹಾಂ ಮತ್ತೆ ಒಂಜೆ ಮೂರ್ತಿ ಸ್ಟಾರ್ಟ್ ಮಾಡ್ತಾರನ ಈರೇ ಫಿನಿಶ್ ಮಾಡಿ ಅಂಚದಲ್ಲ ಫೈನಲ್ ಡಿಸೈನ್ பண்ணாங்களே ಬೇರೆ ಹಾಂ ಹಾಂ కొంచెం ಬೆತ್ತ 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 ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಫಿನಿಶ್ ಮಾಡಿ ನೀರೇ ಹಾಂ ಮುಂದೆ ಕಲ್ಲು ಪೂರ ಹೊಲ್ತಿರ್ದು ವರ್ಕ್ ನೀನು ಒಂದು 60 ನೀಗಲ್ಲ 60 ಉಂಡತ 60 ಅಲ್ತಿರ್ದ ಕೃಷ್ಣಶಿಲೆ ಮಂಟಪ ಪೂರ ಉಂಡತ ಹಾಂ 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 ಅವು ಪೂರ ದೇವಸ್ಥಾನ ಹಾಂ ಹಾಂ ಪಾದಕಲ್ ಮಂಟಪ ಪಾದೆಗಲ್ಲ ಅಲ್ಪ ಉಂಟು ನೀರಿಗೆ ಒಂದು ಮಲ್ದನ ಉಂಟು ಇನ್ನ ದಾರಂದ ಮಲ್ದನ ಮಲ್ಲ ಹಾಂ ಹಾಂ ಮಠಕ್ಕೆ ರಾಘವೇಂದ್ರ ಮಠ ತೀರ್ಥಹಳ್ಳಿ ಹಾಂ ಅಲ್ಪ ಒಂದು ಉಂಟು ಮಲ್ಲ ಉಂಟು ಮೂಲ ಉಲ ಇಲ್ಲ ಬೇಡ ಅಂಪಾರ ಅಂದ ಹೌದು ಹೌದು ಇಲ್ಲ ದೇವಸ್ಥಾನದ ಬೇಲೆ ಪೂರ ಐತವಲ್ಲ ಆಯ್ತೋಲ್ಲ ಈಗ ಹಾಂ ಹಾಂ ಮಾತ ದೇವಸ್ಥಾನದ ಮೂಲೆ ಬೇಲೆ ಹಾಪನ ಹಾಂ ದಾರಂದ ತೂಯರ ಅಂದ 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 ಆಯ್ತು ಮಧ್ಯೆ ಗುಂದೇನ್ ದೀವರ ಲಕ್ಷ್ಮೀನಾರಾಯಣ ಹಾಂ ಹಾಂ ಬೊಕ್ಕ ಅಂಚಿ ಇಂಚಿ ದ್ವಾರಪಾಲಕ್ಕೆ ಬರ್ಕು ಹಾಂ 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 ಮಠಕ್ಕೆ ಅವಳು ರಾಘವೇಂದ್ರ ಮಠಕ್ಕೆ ದೀವರ ಯಾಕಂದ್ರೆ ಮತ್ತೆ ಭದ್ರಾವತಿ 15 ನವಲ್ಪ ಅಂದ ಹಾಂ ಹಾಂ ಇನಿ ಇಜ್ಜೆ ಸೋಮವಾರದ ಹೆಚ್ಚು ಶುರು ಅಂಗರಡು ಬಕ್ಕ ಹಾಂ ಸೋಮವಾರ ರಜೆ 400 ಸೆಟ್ ಉಂಟು ಕಾರ್ನಾಡು ಅಂದ ಇಂಚ ಬೇಲೆ ಅನ್ಕೊಂಡಾಗ 400 ಸೆಟ್ ಉಂಟು 400 ಸೆಟ್ ಉಂಟು ಹಾಂ ಹಾಂ ಶಿಲೆತ ಮೂಲೆ ಬೇಲೆ ಹಾಕೋಣ ಆಲ್ಮೋಸ್ಟ್ ಕಾರ್ಕಳ ಹಾಂ ಹಾಂ ಆಲ್ಮೋಸ್ಟ್ ಕಾರ್ಕಳ ಅಂದ್ರೆ ದೇವಸ್ಥಾನದ ಅಲ್ಪ ಅಲ್ಪ ಲಬೋದು ಮಲ್ಪೇರಿ ಅಲ್ಪ ಅಲ್ಪ ನಮ್ದು ನೆತ್ತ ದನಿ ಯಾನೆ ಈರೆನಾ ಈರೆ ಹಾಂ ಹಾಂ ಈಗ ನಾನೊಂದು 21ನೇ ವರ್ಷ 21ನೇ ವರ್ಷ ಹಾಂ ಈ ಕಲ್ಲು ಹಾಂ ಹಾಂ
ಸರಿ ಸರ್ ಬರ್ಬಾ ಅಂಕಲ್ ಮಸ್ತ್ ಥ್ಯಾಂಕ್ಸ್ ಬರ್ಬಾ ಹಾಂ ಹಾಂ ಹಾಂ